ಈಗಾಗಲೇ ಕಾರು ಮಾರಾಟದಲ್ಲಿ ಹೆಸರು ಪಡೆದುಕೊಂಡಿರುವ ಮಾರುತಿ ಸುಜುಕಿ ಇದೀಗ ನೂತನ ಕಾರನ್ನ ಮಾರುಕಟ್ಟೆಗೆ ಪರಿಚಯಿಸಿದೆ. ನಗರದ ಕುಂಟಿಕಾನದಲ್ಲಿರುವ ಮಾರುತಿ ಸುಜುಕಿ ಅರೆನಾ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಶೋರೂಂನಲ್ಲಿ ನ್ಯೂ ಮಾರುತಿ ಎರ್ಟಿಗಾ ಕಾರು ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಂಡಿತ್ತು. ಕಾರು ಪ್ರಿಯರ ಮನಗೆದ್ದಿರುವ ಮಾರುತಿ ಸುಜುಕಿ ಇದೀಗ ಹೊಸ ಕಾರನ್ನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದೆ. ಮಂಗಳೂರಿನ ಕುಂಟಿಕಾನದಲ್ಲಿರುವ ಮಾರುತಿ ಸುಜುಕಿ ಅರೆನಾ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಶೋರೂಂನಲ್ಲಿ ನ್ಯೂ ಮಾರುತಿ ಎರ್ಟಿಗಾ ಕಾರನ್ನ ಮಂಗಳೂರಿನ ಮಾರುಕಟ್ಟೆಗೆ ಗಣ್ಯರು ಬಿಡುಗಡೆಗೊಳಿಸಿದ್ರು. ಇನ್ನು ಕೃಷ್ಣಾಪುರ ಬದ್ರಿಯಾ ಜುಮ್ಮಾ ಮಸೀದಿಯ ಕಾರ್ಯದರ್ಶಿ ಉಮರುಲ್ಲಾ ಫಾರೂಕ್ ಸಖಾಫಿ ಅವರು ಬಿಡುಗಡೆಗೊಳಿಸಿದ್ರು. ತದ ಬಳಿಕ ಮಾತನಾಡಿದ ಅವರು, ಗ್ರಾಹಕರ ಅಚ್ಚುಮೆಚ್ಚಿನ ಶೋರೂಂ ಇದಾಗಿದೆ. ಮಾರುತಿ ಸುಜುಕಿ ಉತ್ತಮ ದರ್ಜೆಯ ಕಾರುಗಳನ್ನು ಮಾರುಕಟ್ಟೆಗೆ ಪರಿಚಯಿಸುತ್ತಿದೆ ಎಂದು ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಮಾರುತಿ ಸುಜುಕಿ ಫ್ಯಾಮಿಲಿಯಲ್ಲಿ ಸೇರಿದ ಒಬ್ಬ ಮೆಂಬರ್ ಎಂದು ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಭಾರತ್ ಆಟೋ ಕಾರ್ಸ್ ನಮ್ಮ ಸಮಾಜಕ್ಕೆ ಹಲವು ರೀತಿಯ ಸೇವೆಗಳನ್ನು ನೀಡುತ್ತಾ ಇರುವಂತಹ ಒಂದು ಈ ನಾಡಿನ ಹೆಮ್ಮೆಯ ಒಂದು ಸಂಸ್ಥೆಯಾಗಿದೆ. ನಾನು ಬರೀ ಮುಖಸ್ತುತಿ ಹೇಳುತ್ತಾ ಇಲ್ಲ, ವಾಸ್ತವ ಕೂಡ ಹೌದು. ಓರ್ವ ಸಾಮಾನ್ಯ ಜನರ ಒಂದು ಕನಸು ಅದೇನೆಂದರೆ ಒಂದು ಉತ್ತಮವಾದ ವಾಹನ ಬೇರೆಯಿಂದಾಗಿರುತ್ತದೆ. ಜನರೇಷನ್ ಇವತ್ತು ಬೇರೆ ಬೇರೆಯಾಗಿ ಬದಲಾಗುತ್ತಾ ಇರುವಾಗ ಎಲ್ಲರಲ್ಲೂ ಕೂಡ ಒಂದು ಕನಸು, ಒಂದು ಉತ್ತಮ ವಾಹನ ಬೇಕು, ಕಾರು ಬೇಕು. ಭಾರತೀಯರಾದ ನಾವು ಹೆಚ್ಚಿನ ಜನರು ಮಧ್ಯಮ ವರ್ಗದವರು ಅಥವಾ ಜನಸಾಮಾನ್ಯರೇ ಕೂಡ ಕೈಗೆಟಕುವ ರೀತಿಯಲ್ಲಿರುವ ದರಗಳನ್ನು ಹೊಂದಿರುವಂತಹ ವೆಹಿಕಲ್ಸ್ಗಳಾಗಿರುತ್ತದೆ ಮಾರುತಿ ಸುಜುಕಿ ಇವತ್ತು ಅನಾವರಣಗೊಳಿಸುತ್ತಾ ಇರುವುದು. ಮಾರುತಿ ಸುಜುಕಿ ಅರೆನಾ ಭಾರತ್ ಆಟೋ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ನ ಸೇಲ್ಸ್ ಹೆಡ್ ಡೆನಿಸ್ ಗೋನ್ಸಾಲ್ವಿಸ್ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಅವತ್ತು 14 ಜನ ಇದ್ದ ಭಾರತ್ ಆಟೋ ಕಾರ್ಸ್ ಇವತ್ತಿಗೆ 1200 ಎಂಪ್ಲಾಯೀಸ್ ಆಗಿ ದೊಡ್ಡ ಸಂಸ್ಥೆಯಾಗಿ ಈ ದಕ್ಷಿಣ ಕನ್ನಡದಲ್ಲಿ ಬೆಳೆದಿದೆ. ಭಾರತ್ ಆಟೋ ಕಾರ್ಸ್ ಇವತ್ತಿಗೆ 17 ಪ್ಲೇಸಲ್ಲಿ ನಾವು 17 ಲೊಕೇಶನ್ ಅಲ್ಲಿ ಇದ್ದೇವೆ. ಈ 16 ವರ್ಷದ ಈ ಪ್ರಯಾಣದಲ್ಲಿ 17 ಲೊಕೇಶನ್ ಅಲ್ಲಿ ಯಾವ ಡೀಲರ್ಶಿಪ್ ಸಹ ಇಷ್ಟುವರೆಗೆ ಬರಲಿಲ್ಲ. ನಾವು ನೋಡಿದ ಪ್ರಕಾರ ಬೇರೆ ಡೀಲರ್ಶಿಪ್ ಪ್ರಾರಂಭವಾಗಿ ಅವರು ಅಲ್ಲೇ ಏನಾದರೂ ಮಾಡಿದಾದರೆ, ಭಾರತ್ ಆಟೋ ಕಾರ್ಸ್ ಇವತ್ತಿಗೆ ಕಸ್ಟಮರ್ ಎಲ್ಲಿದ್ದಾರೆ ಆ ಲೊಕೇಶನ್ ಅಲ್ಲಿ ಇವತ್ತು ಭಾರತ್ ಆಟೋ ಕಾರ್ಸ್ ಇದೆ. ನಾವು ಇಲ್ಲಿಂದ ದಕ್ಷಿಣ ಕನ್ನಡದಿಂದ ನಾವು ಕೋಸ್ಟಲ್ ಬೆಲ್ಟ್ ಅಂತ ಹೇಳ್ತೇವೆ. ಈ ಬೆಲ್ಟ್ ಅನ್ನ ಇಲ್ಲಿಂದ ಅಪ್ ಟು ಕಾರವಾರವರೆಗೆ ನಮ್ಮ ಡೀಲರ್ಶಿಪ್ ಅನ್ನ ನಾವು ವಿಸ್ತರಿಸಿದ್ದೇವೆ. ಕಾರ್ಯಕ್ರಮದ ನಿರೂಪಣೆಯ ಜೊತೆಗೆ ಕಾರಿನ ವೈಶಿಷ್ಟ್ಯವನ್ನ ಶೋರೂಂನ ಸೀನಿಯರ್ ರಿಲೇಶನ್ಶಿಪ್ ಮ್ಯಾನೇಜರ್ ಮಹೇಂದ್ರ ಜೈನ್ ಅವರು ತಿಳಿಸಿದ್ರು. ಈ ವೇಳೆ ಶೋರೂಂನ ಸೇಲ್ಸ್ ಮ್ಯಾನೇಜರ್ ಶಿವಕೀರ್ತಿ, ಆಕ್ಸೆಸರೀಸ್ ಸ್ಪೇರ್ಸ್ ಮ್ಯಾನೇಜರ್ ಪ್ರಶಾಂತ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ರಿಲೇಶನ್ಶಿಪ್ ಮ್ಯಾನೇಜರ್ ಜೆಸಿಕಾ ಅವರು ವಂದಿಸಿದ್ರು. ಮಾರುತಿ ಎರ್ಟಿಗಾ ಕಾರು ಪ್ರಾಜೆಕ್ಟರ್, ಹೆಡ್ಲ್ಯಾಂಪ್, ಬಾಡಿ ಕಲರ್, ಡೋರ್ ಹ್ಯಾಂಡಲ್ಗಳನ್ನು ಹೊಂದಿದೆ. ಈ 7 ಆಸನಗಳ ಕಾರಿನಲ್ಲಿ ಮ್ಯಾನ್ಯುವಲ್, ಎಸಿ, ಏರ್ ಕೂಲ್ಡ್, ಟ್ವಿನ್ ಕಪ್ ಇದೆ. ಸುರಕ್ಷತೆಯ ದೃಷ್ಟಿಯಿಂದ 2 ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್ ವ್ಯವಸ್ಥೆ ಇದ್ದು, ಗರಿಷ್ಠ ವೇಗದ ಮಿತಿ ವ್ಯವಸ್ಥೆ, ವೇಗ ಸಂವೇದನೆ, ಆಟೋ ಡೋರ್ ಲಾಕ್ ವ್ಯವಸ್ಥೆ ಇದೆ. ಇದಲ್ಲದೆ ಡಿಜಿಟಲ್ ಲಾಕ್ ಅನ್ಲಾಕ್ ಸಿಸ್ಟಮ್, ಡಿಜಿಟಲ್ ಕ್ಲಾಕ್ ಸೌಲಭ್ಯ ಸಹ ಈ ನೂತನ ಕಾರಿನಲ್ಲಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.